ಅವನ ನೆನಪು ಪದೇ ಪದೇ ಕಾಡ್ತಾ ಇದೆ. ಕಣ್ಣು ಮುಚ್ಚಿದ್ರು ಅವನ ನೆನಪು ಬರ್ತಾ ಇದೆ, ಕಣ್ಣು ತೆರೆದ್ರು ನೆನಪು ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ. ಅವನೇ ಕಾಣ್ತಾನೆ, ಅವನ ನಗು ಮುಖವೇ ಕಣ್ಣೆದುರಿಗೆ ಬರ್ತಾ ಇದೆ. 100 ಪ್ರಶ್ನೆ ತಲೆಯಲ್ಲಿ ಓಡ್ತಾ ಇದೆ ಹೊರತು ಉತ್ತರ ಸಿಗ್ತಾ ಇಲ್ಲ. ಅದರ ಎಡೆಯಲ್ಲಿ ನನ್ನ ದೊಡ್ಡ ಮಗನ ಮೇಲೆ ತುಂಬಾ ದೊಡ್ಡ ಆರೋಪ ಕೂಡ ಮಾಡಿದ್ದಾರೆ. ಅವನು ಅದನ್ನು ಕೇಳಿ ತುಂಬಾ ಅಪ್ಸೆಟ್ ಆಗಿದ್ದ. 1-2 ದಿವಸ ಮಾತಾಡ್ತಾ ಇಲ್ಲ ಇತ್ತು, ತಿಂಡಿ ತಿಂತಾ ಇಲ್ಲ ಇತ್ತು. ಅದೇ ರೀತಿ ಏನಾಯ್ತು ಅಂತ ಕೇಳುವಾಗ ಹೀಗೆ ಬಂದಿದೆ ಅಮ್ಮ ಮೊಬೈಲಲ್ಲಿ ಅಂತ ಹೇಳಿ. ಒಂದು ಮಗನನ್ನು ಕಳ್ಕೊಂಡು ಹೇಳಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ. ಇವನನ್ನು ಏನೋ ಕಳ್ಕೊಳ್ತೇನೆ ಅನ್ನೋ ಭಾವನೆಯಲ್ಲಿ ನನ್ನ ಮನಸ್ಸು ತುಂಬ ಬೇಸರ ಆಗಿದೆ ನನಗೆ. ಅದೇ ದಿವಸ ಬೆಳಿಗ್ಗೆ ನನ್ನ ಮಗ ಹೋದ ಹೊತ್ತಿಗೆ ಇದೇ ಸೈಡಿಂದ, ಮಾರ್ಗದ ಸೈಡಿನ ಒಂದು ಬೈಕ್ ಪಾಸ್ ಆಗಿದೆ ಅಂತೇಳಿ ಗೊತ್ತಾಗಿದೆ. ಅದೇ ಪಾಸಾದ ಇದು ಬೈಕ್ ಒಂದು ರಿಕ್ಷಾಕ್ಕೆ ತಾಗಿಸಿಕೊಂಡು ಹೋಗಿದೆ ಅಂತ. ಗೇರುಕಟ್ಟೆಯ ಸಂಬೋಳ್ಯದ ಸುಮಂತ್ ಸಾವಿಗೀಡಾಗಿ 1 ತಿಂಗಳಾಯಿತು. ಶಂಕಾಸ್ಪದ ಅಥವಾ ಅನುಮಾನಾಸ್ಪದ ಸಾವು ಅನ್ನುವಂತಹದ್ದು ಖಚಿತ. ಜೊತೆಗೆ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಈ ಕೊಲೆ ಪ್ರಕರಣ ಅಂತ ಏನು ತನಿಖೆಗೆ ಆರಂಭಿಸಿದರೆ, ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಮೊದಲಿಗೆ ಸುದ್ದಿ ನ್ಯೂಸ್ ವರದಿಯನ್ನು ಮಾಡಿತ್ತು. ಅವರ ತಂದೆಯವರನ್ನು, ಅವರ ಮಾವ ಲಕ್ಷ್ಮೀನಾರಾಯಣರವರನ್ನು ಮತ್ತು 1-2-3 ದಿನದ ಬಳಿಕ ಅವರ ತಾಯಿ ಮತ್ತು ಅವರ ಸಹೋದರ ಇವರನ್ನೆಲ್ಲ ಕೂಡ ಮಾತನಾಡಿಸಿದ್ವಿ ನಾವು. ಇದಾದ ನಂತರ ನಮಗೆ ನಮ್ಮ ಕಚೇರಿಗೆ ಇರ್ಬೋದು, ನಾವು ಎಲ್ಲಿ ಹೋದರೂ ಅಲ್ಲಿ ಏನಾಯಿತು ಘಟನೆ ಅನ್ನುವಂಥದ್ದನ್ನು ಜನರು ಕೇಳೋದಕ್ಕೆ ಶುರು ಮಾಡಿದರು. ಈಗ 1 ತಿಂಗಳ ನಂತರ ಮಾತಾಡ್ಸೋಕ್ಕೆ ಬರ್ತಾ ಇದ್ದೀವಿ. ಯಾಕೆ ಅಂತಂದರೆ 1 ತಿಂಗಳ ನಂತರ ಇವರು ಏನೆಲ್ಲ ಇಲ್ಲ ಆಗಿದೆ ಅಂದರೆ, ಈಗಾಗಲೇ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿದ್ದಾರೆ, ಇಂಥದ್ದೆಲ್ಲ ಆಗಿದೆ, ತಿಳ್ಕೊಬೇಕು, ಜನರಿಗೆ ಇದನ್ನು ತಲುಪಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇವೆ. ಅವರ ತಂದೆ ನರಸಿಂಹ ಅವರಿದ್ದಾರೆ, ಅವರ ತಂದೆ ಸುಬ್ರಹ್ಮಣ್ಯ ಅವರಿದ್ದಾರೆ, ತಾಯಿ ರತ್ನಾವತಿ ಅವರು ಕೂಡ ಇದ್ದಾರೆ. ಸರ್, 1 ತಿಂಗಳಾಯಿತು ಮಗನಿಲ್ಲದೆ, ಹೇಗಿದ್ದೀರಿ? ಹೇಗಿದ್ದೇನೆ ಅಂತ ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸರ್. ನೆನಪಲ್ಲಿ ಇರ್ತೇನೆ, ಅವನ ನೆನಪಲ್ಲೇ ಇದ್ದೇವೆ ಅಷ್ಟೇ, ಮರೀಲಿಕ್ಕೆ ಆಗ್ತಾ ಇಲ್ಲ ಅದು. ಅವನ ನೆನಪು ಪದೇ ಪದೇ ಕಾಡ್ತಾ ಇದೆ. ಕಣ್ಣು ಮುಚ್ಚಿದ್ರು ಅವನ ನೆನಪು ಬರ್ತಾ ಇದೆ, ಕಣ್ಣು ತೆರೆದ್ರು ನೆನಪು ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ. ಅವನೇ ಕಾಣ್ತಾನೆ, ಅವನ ನಗು ಮುಖವೇ ಕಣ್ಣೆದುರಿಗೆ ಬರ್ತಾ ಇದೆ ಹೇಳ್ಬೋದು. 1 ತಿಂಗಳಾಯಿತು ಸರ್, ಇನ್ನೂ ಕೂಡ ಸಾವಿಗೆ ನಿಖರ ಕಾರಣ ಗೊತ್ತಾಗಿಲ್ಲ. ಇಲ್ಲ ಗೊತ್ತಾಗಿಲ್ಲ, ಯಾವುದು ಕೂಡ ನಮಗೆ ಮಾಹಿತಿ ಇಲ್ಲ ಸರ್. ಹಾಗಾಗಿ ನಿನ್ನೆ ಹೋಗಿ ಗೃಹ ಸಚಿವರನ್ನು ಭೇಟಿ ಮಾಡಿ ಬಂದಿದ್ದೇವೆ. ಮಂಗಳೂರಿಗೆ ಬಂದಿದ್ದರು, ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೇವೆ ನಿನ್ನೆ. ಮೇಡಮ್, 1 ತಿಂಗಳಾಯಿತು, ಏನಾಯಿತು ಸುಮಂತಿಗೆ ಅನ್ನುವಂತಹದ್ದು ಇನ್ನೂ ಕೂಡ ಪ್ರಶ್ನಾರ್ಥಕ. ಹೌದು, ಏನಾಯಿತು ಎಂಬುದು ಪ್ರಶ್ನೆ ಹೊರತು ಉತ್ತರವೇ ಸಿಗ್ತಾ ಇಲ್ಲ. 100 ಪ್ರಶ್ನೆ ತಲೆಯಲ್ಲಿ ಓಡ್ತಾ ಇದೆ ಹೊರತು ಉತ್ತರ ಸಿಗ್ತಾ ಇಲ್ಲ. ಅದರ ಎಡೆಯಲ್ಲಿ ನನ್ನ ದೊಡ್ಡ ಮಗನ ಮೇಲೆ ತುಂಬ ದೊಡ್ಡ ಆರೋಪ ಕೂಡ ಮಾಡಿದ್ದಾರೆ. ಅದು ಇವರು ಎಂತ ಅಂದರೆ ಬೋಳಂಗಡಿಯವರು ಅಂತ ಹೇಳುವವರು ಒಬ್ಬರು ಮಾಡಿದ್ದಾರೆ, ಮೋಹನ್ ಬೋಳಂಗಡಿ ಅಂತ. ಅವರು ಇಲ್ಲಿಗೆ ಬರಲೇ ಇಲ್ಲ, ಅಲ್ಲೇ ನಿಂತು ಅವರ ಇಚ್ಛಾ ಪ್ರಕಾರ ಅದನ್ನು ನನ್ನ ದೊಡ್ಡ ಮಗನ ಮೇಲೆ ಆರೋಪ ಮಾಡಿದ್ದಾರೆ. ಅವನು ಅದನ್ನು ಕೇಳಿ ತುಂಬ ಅಪ್ಸೆಟ್ ಆಗಿದ್ದ. 1-2 ದಿವಸ ಮಾತಾಡ್ತಾ ಇಲ್ಲ ಇತ್ತು, ತಿಂಡಿ ತಿಂತಾ ಇಲ್ಲ ಇತ್ತು, ಅದೇ ರೀತಿ ಮಾಡ್ತಾ ಇದ್ದ. ಏನಾಯಿತು ಅಂತ ಕೇಳುವಾಗ ಹೀಗೆ ಬಂದಿದೆ ಅಮ್ಮ ಮೊಬೈಲಲ್ಲಿ ಅಂತ ಹೇಳಿದ. ನನಗೆ ತುಂಬ ಬೇಸರ ಆಯಿತು. 1 ಮಗನನ್ನು ಕಳ್ಕೊಂಡು ಹೇಳಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ. ಇವನನ್ನು ಏನೋ ಕಳ್ಕೊಳ್ತೇನೆ ಅನ್ನೋ ಭಾವನೆಯಲ್ಲಿ ನನ್ನ ಮನಸ್ಸು ತುಂಬ ಬೇಸರ ಆಗಿದೆ ನನಗೆ. ಅವರು ಇಲ್ಲಿ ಬಂದು ಏನಾದರೂ ನಮ್ಮಲ್ಲಿ ಕೇಳಿ ಬರೀತಿದ್ರೂ ಆಗ್ತಿತ್ತು. ಆದರೆ ಅವರು ಅಲ್ಲೇ ನಿಂತು ಅಲ್ಲೇ ಕೂತು ಏನೆಲ್ಲ ಬರೆದಿದ್ದಾರೆ. ಅವರ ಮೇಲೆ ಕಂಪ್ಲೇಂಟ್ ಕೂಡ ನಾವು ಕೊಟ್ಟಿದ್ದೇವೆ, FIR ಕೂಡ ಹಾಕಿದ್ದಾರೆ. ಅದು ಇಲ್ಲಿ ಬೆಳ್ತಂಗಡಿಯಲ್ಲೂ ಹಾಕಿದ್ದೇವೆ, ಮತ್ತು ಅಲ್ಲಿ SP ಯಲ್ಲಿ ಕೂಡ ಮನವಿ ಮಾಡಿದ್ದೇವೆ.
FI ಕೂಡ ಮಾಡ್ತೇನೆ ಅಂತೇಳಿ ಕೂಡ ಹೇಳಿದ್ದಾರೆ, ಮಾಡಿದ್ದಾರೆ ಕೂಡ. 1 ತಿಂಗಳು ಈಗ ಚಿಕ್ಕ ಮಗಳು ಮತ್ತು ಮಗನೇ ಆಧಾರ. ಅವರು ಮಗಳು ನೋವನ್ನು ಮರೆಸುವಂತಹ ನಿಟ್ಟಿನಲ್ಲಿ ಮಗಳನ್ನು ನೋಡಿದಾಗ ನೀವು ಸ್ವಲ್ಪ ಮಗಳ ಜೊತೆಗೆ ಜಾಸ್ತಿ ಆ್ಯಕ್ಟಿವ್ ಆಗಿದ್ದೀರಿ ಇಬ್ಬರು ಅಂತ ನನಗೆ, ನೀವು ಕೇರ್ಕೊಟ್ಟೆಲ್ಲಿ ಸಿಕ್ಕಿದ್ರಿ ಅಲ್ಲೆಲ್ಲ ಸಿಕ್ಕದಂಥ ಸಂದರ್ಭದಲ್ಲಿ ಹೇಗೆ ಹೋಗ್ತಾಯಿದೆ ಸರ್ ಮನೆ? ಹೋಗ್ತಾಯಿದೆ, ಹೇಗೆ ಹೋಗ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ ಸರ್. 2 ಮಕ್ಕಳಿಗೋಸ್ಕರ ಇನ್ನೂ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಹೋಗ್ತಾಯಿದೆ. ಮಕ್ಕಳಿಗೋಸ್ಕರ ಹೌದು, ಗಟ್ಟಿಯಾಗಿದ್ದೀರಿ, ಗಟ್ಟಿಯಾಗಿ ನಿಲ್ಲಲೇಬೇಕಾಗ್ತದೆ. ಹಾಗಾಗಿ ಆ ರೀತಿ ಹೋಗ್ತಾ ಉಂಟು. ಹೌದು, ಇಬ್ಬರು ಮಕ್ಕಳಿಗೋಸ್ಕರ ಬದುಕಿದ್ದೇವೆ ಅಂತಲೇ ಹೇಳ್ಬೋದು ನಾವು. ಸಣ್ಣ ಮಗಳಂತೂ ತುಂಬ, ಅವಳು ಒಂದು ಅಕ್ಷರದಲ್ಲಿ ಅವನ ಸಣ್ಣನನ್ನು ಕೇಳುವುದೇ ಇಲ್ಲ, ಅಷ್ಟು ಗಟ್ಟಿ ಮನಸ್ಸು ಮಾಡಿದ್ದಾಳೆ ಅವಳು. ನಾವಾದರೂ ಆಗಾಗ ನೆನೆತು ಕಣ್ಣೀರು ಹಾಕ್ತಾ ಇದ್ದೇವೆ, ಆದರೆ ಅವಳು ಹಾಗೆ ಆಗ್ತಾಯಿಲ್ಲ. ಅವಳು ನಾವು ಕಣ್ಣೀರು ಹಾಕುವಾಗ ಏನಾದರೂ ಹೇಳಿ ಅವಳಷ್ಟಕ್ಕೆ ಇರ್ತಾಳೆ. ಇಲ್ಲದ್ರೆ ಒಂದು ಪೆನ್ಸಿಲ್ ತೆಗೆದ್ಲಮ್ಮ, ಇದು ರಬ್ಬರ್ ತೆಗೆದು ಅಂತೇಳಿ ಇಲ್ಲಿ ಇರುವಾಗ ಗಲಾಟೆ ಮಾಡ್ತಾಯಿದ್ಲು. ಈಗ ಒಂದು ಅಕ್ಷರದಲ್ಲಿ ಅವನ ಹೆಸರು ಕೂಡ ಕೇಳ್ತಾ ಇಲ್ಲ. ಅವನ ಆಟದ ಸಾಮಾನು ಮೊನ್ನೆ ಒಂದು ತೆಗೆದು ಹಾಕಿದ್ಲು, ಅದು ಯಾರದ್ದು ಅಂತ ಕೇಳುವಾಗ ಗೊತ್ತಿಲ್ಲ ಅಂತ ಹೇಳಿದ ಅವಳು. ಆದರೂ ಕೂಡ ಅವನ ಹೆಸರು ಹೇಳಲಿಲ್ಲ. ನನಗೆ ಗೊತ್ತಿತ್ತು ಅವನದ್ದೇ ಅಂತೇಳಿ, ಆದರೆ ನಾನು ಕೇಳಿದೆ ಇದು ಯಾರದು ಅಂತೇಳಿ. ಅವಳು ಹೇಳಲೇ ಇಲ್ಲ, ಅವನ ಹೆಸರು ಹೇಳಲೇ ಇಲ್ಲ ಅವಳು. ಅಷ್ಟು ಗಟ್ಟಿ ಮನಸ್ಸು ಮಾಡಿದ್ದಾಳೆ ಮಾತ್ರ ಅವಳು. ತುಂಬ ಗ್ರೇಟ್ ಅಂತ ಹೇಳ್ಬೋದು ಅವಳನ್ನು. ಸುಮಂತ್, ಕಳೆದ ಸಂಕ್ರಾಂತಿಯ ದಿವಸ ಅಲ್ವಾ, ಜನವರಿ 14, ಇವತ್ತು 17 ಫೆಬ್ರವರಿ 17, 1 ತಿಂಗಳು 3 ದಿನ. ಏನೆಲ್ಲ ಆಯಿತು ಸರ್? ಯಾವ ರೀತಿಯ ತನಿಖೆಗಳು ಅಥವಾ ಯಾರ್ಯಾರು ಬಂದರು ಇಲ್ಲಿಗೆ, ಏನೇನಾಯಿತು? ತನಿಖೆ ಯಾವ ರೀತಿ ಆಗಿದೆ ಅಂತ ಹೇಳುವಂಥದ್ದು ಪೊಲೀಸರು ನಮ್ಮ ಹತ್ರ ಹೇಳ್ತಾ ಇಲ್ಲ. ರಿಪೋರ್ಟ್ ಕೂಡ ಯಾವುದು ನಮಗೆ ಕೈಗೆ ಸಿಗಲಿಲ್ಲ. FSL ಒಂದು ರಿಪೋರ್ಟ್ ಬರ್ತದೆ ಬೇಗ ಅಂತ ಹೇಳ್ತಾ ಇದ್ದಾರೆ, ಬಂದಿದೆ ಅಂತಲೂ ಗೊತ್ತಿಲ್ಲ ನಮಗೆ. ಆದರೆ ಪೊಲೀಸನವರು ಬಂದು ಮಾತಾಡಿಸಿ ವಿಚಾರಿಸಿ ಅದೆಲ್ಲ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಇನ್ಸ್ಪೆಕ್ಟರ್ ಅವರು ಬಂದಿದ್ದರಂತೆ, ನಾನು ಮಂಗಳೂರಿಗೆ ಹೋಗಿರುವಾಗ ತಂದೆಯವರಿದ್ದರು ಇಲ್ಲಿ. ಹಾಗೆ ಅವರ ಕರ್ತವ್ಯ ಮಾಡ್ತಾ ಇದ್ದಾರೆ ಅವರು. ಮುಂದೆ ಅವರು ಸರಿಯಾಗಿ ಅಪರಾಧಿಯನ್ನು ಹಿಡಿದಾರು ಅಂತ ಹೇಳುವಂಥ ಒಂದು ವಿಶ್ವಾಸದಲ್ಲಿ ಇದ್ದೇವೆ. ಈಗ ನಾಯಕರುಗಳು ಕೂಡ ತುಂಬ ಜನ ಇಲ್ಲಿ ಬಂದು ಹೋಗಿದ್ರು. ಹೌದು, ಅದು ಆದ ನಂತರ ಒಂದು 2-3 ದಿವಸದಲ್ಲಿ ಬಂದದ್ದು. ಅದೇ ಬೇರೆ ಬರಲಿಲ್ಲ ಯಾರು ಕೂಡ ಇಲ್ಲ. ಒಮ್ಮೆ ಶಾಸಕರು ಅಲ್ಲಿಗೆ ಬಂದರು, ನಮ್ಮ ಸಂಘದವರು ಬಂದಿದ್ದಾರೆ, ಮೋಂತಿಮಾರು ಸಂಘದವರು ಬಂದಿದ್ದಾರೆ, ಮೋಗೇರು ಸಂಘದವರು ಬಂದಿದ್ದಾರೆ, ಪುತ್ತೂರು ಸಂಘದವರು ಬಂದಿದ್ದಾರೆ, ಮತ್ತು ಬೆಳ್ತಂಗಡಿಯವರು ಬಂದಿದ್ದಾರೆ, ಮತ್ತು ವಿಟ್ಲದವ ಸಂಘದ ಅಂದರೆ ನಮ್ಮ RSB ಸಂಘದವರು, ರಾಜಾಪುರಿ ಸಾರಸ್ವತ ಬ್ರಾಹ್ಮಣ ಅಂತೇಳಿ ನಮ್ಮ ಸಂಘದ ಹೆಸರು. ಆ ಸಂಘದವರೆಲ್ಲ ಬಂದಿದ್ದಾರೆ. ಬಂದು ಮನವಿ ಕೊಟ್ಟು ಇದು ಸ್ಟೇಷನಿಗೆ ನಮ್ಮಲ್ಲಿ ಮಾತಾಡಿಸಿ ಸ್ಟೇಷನಿಗೆ ಹೋಗಿ ಮನವಿ ಕೊಟ್ಟು ಹೋಗಿದ್ದಾರೆ ಅವರು. ಮುಂದೆ ಏನಾದರೂ ಸಹಾಯ ಬೇಕು ಅಂತ ಹೇಳಿದರೆ ಫೋನ್ ಮಾಡಿ ಮಾತಾಡಿಸಿ ನಾವಿದ್ದೇವೆ ಅಂತೇಳಿ ಧೈರ್ಯ ಕೊಟ್ಟಿದ್ದಾರೆ ಅವರು. ಅದೇ ರೀತಿ ನಮ್ಮ MLA ಆದಂಥ ಹರೀಶ್ ಪೂಂಜರವರು ಮೊನ್ನೆ ಹೋಗಿ ಅಧಿವೇಶನದಲ್ಲಿ ಕೂಡ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಅವರು. ಅದರ ನಂತರ ರಕ್ಷಿತ್ ಶಿವರಾಮ್ ಕೂಡ ಬಂದಿದ್ದರು. ನಿನ್ನೆ ಗೃಹ ಮಂತ್ರಿಗಳನ್ನು ಭೇಟಿ ಮಾಡುವಾಗ ಅವರು ಇದ್ದರು, ರಕ್ಷಿತ್ ಶಿವರಾಮ್ ಇದ್ದರು. ಗೃಹ ಮಂತ್ರಿಯವ್ರನ್ನ ಭೇಟಿಯಾದರೆ ಅವರು ಏನಂದರು? ಅವರು ಹೇಳಿದರು, ಇದರ ಬಗ್ಗೆ ಗಮನ ಹರಿಸ್ತೇವೆ, ನಾವು ಗೊತ್ತಾಗಿದೆ ನನಗೆ, ಮುಂದಿನ ದಿನಗಳಲ್ಲಿ ಬೇಗ ತನಿಖೆ ಮಾಡ್ತೇವೆ ಅದನ್ನು ಅಂತ ಹೇಳಿದರು. ಮತ್ತು SP ಅವರನ್ನು ಕರೆದು ಅವರ ಹತ್ರ ವಿಚಾರಿಸಿದ್ದಾರೆ. SP ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಮೇಡಮ್, ಇಷ್ಟೆಲ್ಲ ಆಯಿತು, 1 ತಿಂಗಳಾಯಿತು. ಈಗಲಾದರೂ ನಿಮಗೆ ಯಾರ ಮೇಲೆ ಆದರೂ ಅನುಮಾನಗಳಿದ್ದಾವ? ಅನುಮಾನ ಅಂತ ಇಲ್ಲ, ಆದರೆ ಅದೇ ದಿವಸ ಬೆಳಗ್ಗೆ ನನ್ನ ಮಗ ಹೋದ ಹೊತ್ತಿಗೆ ಇದೇ ಸೈಡಿಂದ, ಮಾರ್ಗದ ಸೈಡಿಂದ ಒಂದು ಬೈಕು ಪಾಸ್ ಆಗಿದೆ ಅಂತೇಳಿ ಗೊತ್ತಾಗಿದೆ ನನಗೆ. ಅದು ಯಾರ ಬೈಕು, ಒಂದು ಮೇಲಿಂದ ಕೆಳಗಿನವರೆಗೆ ಕೋಟ್ ಹಾಕಿಕೊಂಡು ಇದ್ದಂತೆ, ತಲೆಯಿಂದ ಕೆಳಗಿನವರೆಗೆ ಒಂದು ಬೈಕು ಪಾಸ್ ಆಗಿದೆ ಅಂತೇಳಿ ಮಾತ್ರ ಸುದ್ದಿ ನಮ್ಮದು.
ಹತ್ತಿರದ ಮನೆಯವರು ಕೂಡ ನೋಡಿದ್ದಾರೆ ಅದನ್ನು. ಅವರು ಕೂಡ ದನ ಪೂಜೆಗೆ ಹೊರಟು ನಿಂತ ವೇಳೆಯಲ್ಲಿ ಅವನು ಪಾಸಾದ್ದು. ಅಂದರೆ ನಿಮ್ಮ ಸುಮಂತ್ ಪಾಸ್ ಆಗುವ ಟೈಮಲ್ಲಿ ಸುಮಂತು ಈಚೆ ಸೈಡಿಂದ ಹೋದ್ದು ಅಲ್ಲ, ಬೈಕು ಈ ಸೈಡಿಂದ ಬಂದದ್ದು. ಅಂದರೆ ಒಂದು ಬೈಕು ಪಾಸ್ ಆಗಿದೆ, ಅಂದರೆ ಸ್ವಲ್ಪ ಹತ್ಲಾಗಿದ್ದ ಇರುವ ಒಂದು ಇದು CC ಕ್ಯಾಮರಾದಲ್ಲಿ ಒಂದು ಲೈಟು ಪಾಸ್ ಆಗಿದೆ ಅಂತ ಮಾತ್ರ ತಿಳಿದಿದೆ ಹೊರತು ಬೇರೆ ಯಾವುದೂ ಇಲ್ಲ. ಅಂದರೆ 2 ಜನ ನೋಡಿದವರು ಪಕ್ಕದ ಮನೆಯವರು ಹೇಳಿದ್ದಾರೆ, ಹೌದು ಪಾಸ್ ಆಗಿದೆ ಹೌದು ಅಂತೇಳಿ ಹೇಳಿದ್ದಾರೆ. ಅದೇ ಪಾಸಾದ ಇದು ಬೈಕು ಒಂದು ರಿಕ್ಷಕ್ಕೆ ಹೋಗಿದೆ ಅಂತೆ. ಲಬ್ಬರ್ ಟ್ಯಾಪಿಂಗಿಗೆ ಬರುವ ಒಬ್ಬರಿಗೆ ರಿಕ್ಷಾದವರಿಗೆ ತಾಗಿಸಿಕೊಂಡು ಅದು ಹೋಗಿದೆ ಅಂತೇಳಿ ಹೇಳಿದ್ದಾರೆ. ಹೌದು ನಿಮಗೆ ಸಹ ಬಂದ ಮಾಹಿತಿ ಹಾಗೆ ಹೌದೌದು. ಅದನ್ನು ಒಂದು 2 ದಿವಸ ಪೊಲೀಸರವರಿಗೆ ನಾವು ತಿಳಿಸಿದ್ದಾರೆ. ಅವರು ಕೂಡ ತಿಳಿಸಿದ್ದಾರೆ ಅದನ್ನು. ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ ಅಂತೇಳಿ ಪೊಲೀಸಿನವರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸುತ್ತಮುತ್ತ ಅಂತ ಬೈಕ್ ಯಾವುದು ಅಂತ ಏನಾದರೂ ಗೊತ್ತಾಗಿದೆ ಅಂತ? ಗೊತ್ತಾಗಿಲ್ಲ. ಬೈಕ್ ಒಂದು ಪಾಸ್ ಆಗಿದೆ. ಅದು CC ಕ್ಯಾಮರಾದಲ್ಲಿ ಲೈಟು ಫೋಕಸ್ ಲೈಟ್ ಮಾತ್ರ ಫಾಸ್ಟಾಗಿ ಓದ್ದು ಮಾತ್ರ ಗೊತ್ತಾಗ್ತದೆ ಅಂತೆ. ಅದು ಯಾರು ಅಂತೇಳಿ ಗೊತ್ತಾಗಲಿಲ್ಲ. ತನಿಖೆ ನಡೆಸ್ತಾ ಇದ್ದೇವೆ, 100% ಹುಡುಕಿ ಕೊಡ್ತೇವೆ ಅಂತೇಳಿ ಭರವಸೆ ಕೂಡ ಹೇಳ್ತಾ ಇದ್ದಾರೆ ನಮಗೆ ಪೊಲೀಸರು. ಅವರು ಕೂಡ ನಿರಂತರ ಪ್ರಯತ್ನದಲ್ಲಿದ್ದಾರೆ. ನಿನ್ನೆ ಕೂಡ ರೇಷ್ಮೆ ನೋಡಿ ಇಲ್ಲೆಲ್ಲ ಇದ್ದರು, ನಾವು ಬರುವಾಗಲೂ. ಇವತ್ತು ಬೆಳಿಗ್ಗೆಯೂ ಇದ್ದರು, ಇಲ್ಲೇ ಇದ್ದಾರೆ ಅವರು, ಪ್ರಯತ್ನ ಮಾಡ್ತಾರೆ ಅವರು. ಅಂದರೆ ಈಗ ಅಷ್ಟು ಹೊತ್ತಿಗೆ ಇಲ್ಲಿ ಸುತ್ತಮುತ್ತ ಬೈಕ್ ಅಥವಾ ಯಾರಾದರೂ ಇದ್ದಾರೆ ಇಲ್ಲಿ ಸುತ್ತಮುತ್ತ ಬೈಕಿನಲ್ಲಿ ಓಡಾಡೋರು ಇದ್ದಾರೆ. ಆದರೆ ಅದೆಲ್ಲ ಅವರು ಪೊಲೀಸರು ತನಿಖೆ ಮಾಡಿದ್ದಾರೆ. ಆದರೆ ಅದು ಯಾರ ಬೈಕು ಕೂಡ ಅಲ್ಲ, ಅದು ಅಪರಿಚಿತ ಬೈಕು ಅಂತೇಳಿ ಹೇಳ್ತಾರೆ. ಓಕೆ, ಒಂದು ಅಪರಿಚಿತ ಬೈಕ್ ಸರ್. ಈಗ ನಿಮ್ಮ ಮೇಲೆ ಯಾರಿಗಾದರೂ ದ್ವೇಷ ಅಥವಾ ಅಂಥದ್ದೇನಾದರೂ ಈಗ ಇಷ್ಟಾದ ನಂತರ ಯಾರಿಗಾದರೂ ನಿಮಗೆ ನಿಮ್ಮ ಏನಾದರೂ ಹಾಗೇನಾದರೂ ಅನಿಸಿದೆಯಾ ನಿಮಗೆ? ಇಲ್ಲ, ಖಂಡಿತ ಇಲ್ಲ. ನಾನು ಮೊದಲು ಹೇಳಿದ್ದು ಅದನ್ನೇ, ದ್ವೇಷ ಎಂಬುದು ನನಗಿಲ್ಲ. ನಾನು ದ್ವೇಷ ಮಾಡುವುದೂ ಇಲ್ಲ ಯಾರ ಹತ್ರ, ನನಗೆ ದ್ವೇಷ ಯಾರದ್ದು ಇಲ್ಲ. ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ, ನಾನು ದ್ವೇಷ ಅಂತ ಹೇಳುವಂಥದ್ದು ನನಗೆ ಕಾಣ್ತಾ ಇಲ್ಲ ಇದಕ್ಕೆ. ಆದರೆ ಯಾಕೆ ಅನ್ನುವಂಥ ಪ್ರಶ್ನೆ ಮಾತ್ರ ಉಳಿದಿದೆ ಅಷ್ಟೇ. ನಿಮ್ಮ ಹತ್ರ ಸೇರೋದು ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಅದೇ ಆ ಬೈಕು ಮತ್ತು ಇವನು ಹೋದ ಅದೇ ಹೊತ್ತು ಹಾಗೆ ಏನಾದರೂ ಲಿಂಕ್ ಇರ್ಬೋದಾ ಅಂತೇಳಿ ಒಂದು ಅನಿಸಿಕೆ ಅಷ್ಟೆ. ಹಾಗೆ ಅವನನ್ನು ಹುಡುಕಿ ಅಂತೇಳಿ ನಾವು ಪೊಲೀಸರವರಿಗೆ ಹೇಳಿದರೆ ಏನಾದರೂ ಕ್ಲೂ ಸಿಗ್ಬೋದಾ, ಎವಿಡೆನ್ಸ್ ಸಿಗ್ಬೋದಾ ಅಂತೇಳಿ ಹೇಳಿದ್ದೇವೆ. ಆದರೆ ಹುಡುಕಿ ಕೊಡ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ. ಅದು ಯಾರೇ ಆಗಲಿ ನಾವು ಹುಡುಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರು. ಒಂದು ಪ್ರಶ್ನೆ ನಿಮಗೂ ಕೂಡ, ನಿಮ್ಮಲ್ಲಿರುವಂಥ ಪ್ರಶ್ನೆ ಯಾಕೆ ಅಂತ, ಸಮಾಜದಲ್ಲಿರುವಂಥ ಪ್ರಶ್ನೆಯೂ ಕೂಡ ಯಾಕೆ ಅಂತ. ಅಂದರೆ ದ್ವೇಷ ಇದ್ದರೂ ಕೂಡ ಆ ಮಗು ಯಾಕೆ ಅಂತ ಪ್ರಶ್ನೆ ಸಮಾಜದಲ್ಲಿದೆ. ಅಥವಾ ಬೇರೆ ಏನಾದರೂ ಉದ್ದೇಶ ಇದ್ದರೆ ಆ ಮಗುವನ್ನು ಯಾಕೆ ಹಾಗೆ ಮಾಡಿದರು ಅನ್ನುವಂಥದ್ದು ಪ್ರಶ್ನೆ ಇದೆ. ಈ ಪ್ರಶ್ನೆಯ ನಡುವೆ 1 ತಿಂಗಳು ಕಳೆದಾಗಿದೆ. ನೀವು ಈಗ ಸುಮಂತ್ ಇದ್ದಿದ್ರೆ ಇಲ್ಲಿಯ ವಾತಾವರಣವೇ ಬೇರೆ. ಇಲ್ಲ ಅನ್ನುವಂಥದ್ದು ಈಗ ಇಲ್ಲ ಅನ್ನುವಂಥದ್ದಾಗಿದೆ. ಆದರೆ ಯಾಕೆ ಹಾಗಾಯಿತು ಅನ್ನೋಂಥದ್ದಕ್ಕೆ ಉತ್ತರ ಸಿಗಬೇಕಿದೆ. ಈಗ ಅವರ ಟೀಚರ್ಸು ಅವರೆಲ್ಲ ಬಂದ್ರ? ಟೀಚರ್ಸ್ ಅದರ ನಂತರ ಇಲ್ಲಲ್ಲ, ಅವತ್ತು ಬಂದಿದ್ದಾರೆ, ಮರು ದಿವಸ ಬಂದಿದ್ದಾರೆ, ಮತ್ತು 2 ದಿವಸ ಒಮ್ಮೆ ಬಿಟ್ಟು ಬಂದಿದ್ದಾರೆ ಅವರು. ಮತ್ತು ನಿನ್ನೆ ಕೂಡ ಅವರೇ ನಮಗೆ ಫೋನ್ ಮಾಡಿ ಹೇಳಿದ್ದು, ಇದು ಅಲ್ಲಿಗೆ ಮತ್ತು ಶಿಕ್ಷಕರೇ ಹೇಳಿದ್ದು, ಇದು ಒಂದು ಮನವಿ ಕೊಡುವ ಗೃಹ ಸಚಿವರಿಗೆ ಹೋಗುವ ಅಂತೇಳಿ ಅವರು ಹೇಳಿದ್ದಾರೆ. ಹಾಗೆ ನಾವು ಹೋಗಿದ್ದೀವಿ. ಬಹಳ ಸಸ್ಪೆನ್ಸ್ ಇದೆ ಇದರಲ್ಲಿ. ಜೊತೆಗೆ ಮಡುಗಟ್ಟಿದ್ದ ನೋವಿದವರು ಇಬ್ಬರ ಹತ್ರನೂ. ಅದರ ಜೊತೆಗೆ ನಾವಿಬ್ಬರು ಗಟ್ಟಿ ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ, ಯಾಕಂದರೆ ಇನ್ನಿಬ್ಬರು ಮಕ್ಕಳಿದ್ದಾರೆ ಅನ್ನುವಂಥದ್ದು. ಆ ಇಬ್ಬರ ಏನು ಸರ್, ತಂದೆಯ ಜವಾಬ್ದಾರಿ ಕೂಡ ಇದೆ, ಅವರನ್ನು ನೋಡಬೇಕದು ನಮ್ಮ ಕರ್ತವ್ಯ. ಹಾಗಾಗಿ ಗಟ್ಟಿ ಮನಸ್ಸು ಮಾಡಲೇಬೇಕಾಗ್ತದೆ ನಾವು. ಖಂಡಿತವಾಗಿಯೂ ನೀವು ಗಟ್ಟಿ ಮನಸ್ಸು ಮಾಡಬೇಕು. ನ್ಯಾಯ ಸಿಗಬೇಕು. ನ್ಯಾಯ ಸಿಗುವಾಗ ನೀವು ಅದನ್ನು ಗಟ್ಟಿಯಾಗಿ
ಹೋರಾಡಬೇಕು ಅದಕ್ಕೆ ಅಥವಾ ಎದುರಿಸಬೇಕು, ಎಲ್ಲದಕ್ಕೂ ಈಗ ನೀವು ನಿಮ್ಮಿಬ್ಬರು ಮಕ್ಕಳ ಭವಿಷ್ಯಕ್ಕೋಸ್ಕರವಾದರೂ ಗಟ್ಟಿಗೆ ನಿಲ್ಲಲೇಬೇಕು. ನಾವು ಏನಕ್ಕೆ ಈ ವರದಿಯನ್ನು ಮಾಡ್ತಾ ಇದ್ದೇವೆ, ಇಲ್ಲಿಗೆ ಬಂದು ಇವರನ್ನು ಸಂದರ್ಶನ ಮಾಡ್ತಾ ಇದ್ದೇವೆ ಅಂತಂದರೆ, ಇನ್ನೊಂದು ಮಾತಿದೆ ಬಹಳಷ್ಟು ಸಮಾಜದಲ್ಲಿ, ಯಾಕೆ ಅವರಿಗೆ ಹೋಗಿ ಅಷ್ಟೊಂದು ಕಾಡ್ತೀರಾ ನೀವು ಅನ್ನುವಂತಹ ಒಂದು ಮಾತುಗಳು ಕೂಡ ಇದೆ. ಅಂದರೆ ಅವರು ನೋವಲ್ಲಿದ್ದಾರೆ, ನೀವು ಆಗಾಗ ಹೋಗಿ ಯಾಕೆ ಸಂದರ್ಶನ ಮಾಡ್ತೀರಿ ಅಂತ ಹೇಳುವಂಥದ್ದು. ಅದೇ ಕಾರಣಕ್ಕೆ ಇಲ್ಲಿಯ ತನಕ ಘಟನೆ ಆದ 2 ದಿವಸ ಹೊರತುಪಡಿಸಿ ಮತ್ತು ಇಲ್ಲಿಯ ತನಕ ಬಂದಿರಲಿಲ್ಲ. 1 ತಿಂಗಳ ನಂತರ ಈಗ ನಿಮ್ಮ ಹತ್ರ ಒಂದು ಅಭಿಪ್ರಾಯ ತೆಗೆದುಕೊಳ್ಳುವ ಅಂತ ಸುದ್ದಿ ತಂಡ ಬಂದಿರುವಂಥದ್ದು. ನೀವಿಬ್ಬರು ಮಾತಾಡಿದ್ದಕ್ಕೆ ಧನ್ಯವಾದ. ಆದಷ್ಟು ಬೇಗ ನ್ಯಾಯ ಸಿಗಲಿ, ಆದಷ್ಟು ಬೇಗ ಅದು ಕೊಲೆಯಾಗಿದ್ದರೆ ಅದು ಯಾರು ಮಾಡಿದ್ದು ಅನ್ನೋಂಥದ್ದು ಗೊತ್ತಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಸುಮಂತ್ ಅನುಮಾನಾಸ್ಪದ ಸಾವು ಹೇಗಾಯಿತು, ಯಾಕಾಯಿತು, ಆ ಸಾವಿನ ಹಿನ್ನೆಲೆ ಏನು, ಆ ಸಾವಿಗೆ ಕಾರಣರಾದವರು ಯಾರು, ಎಲ್ಲದಕ್ಕೂ ಕೂಡ ಅತಿ ಶೀಘ್ರದಲ್ಲಿ ಉತ್ತರ ಸಿಗಲಿ ಅನ್ನುವಂತಹ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಾತನಾಡಿದ ನಿಮಗಿಗೂ ಧನ್ಯವಾದ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಸಂಬೋಳ್ಯ, ಗೇರ್ಕಟ್ಟೆ.